ಎಲ್ಲವ ಸಂಚರಿಸಿ ಶೋಧಿಸುವೆನೆಂದೆನ್ನುತ್ತೆ. रुक्मिणी
ನಮಗೆ ಯೋಗ್ಯವಾದಂತಹ ಮಂತ್ರಿ ಪಟ್ಟವನ್ನಿದ್ದವರಿದ್ದಾರೆ. ಹೌದಣ್ಣ. ಅಣ್ಣ, ಅವನ ಆಜ್ಞೆಯಂತೆ ಇಲ್ಲಿಗೆ ಬಂದವರಿದ್ದೇವೆ. ಅಣ್ಣ, ಪಯಣದಿಂದಾಗಿ ಹಸಿವು ಯೋಚಿಸಲು ಎಲ್ಲಿದ್ದಾರೆ ಬ್ರಾಹ್ಮಣರು? ಎಲ್ಲಿದ್ದಾರೆ ಋಷಿಮುನಿಗಳು? ಋಷಿಮುನಿಗಳನ್ನು ಪೀಡಿಸುವುದಕ್ಕಾಗಿ ಮುಂದುವರಿದವರು ಬಂದ. ಹೌದಣ್ಣ. ಈ ಕಾಲಕ್ಕೆ ತಮ್ಮ ಹಸಿವು 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 ತಡೆಯಬೇಡಿ, ನಾಡಿದ ಮೃಗಗಳ ಕೃತ್ಯ. ಹಸಿವನ್ನು ನಿವಾರಿಸಬೇಕಾಗಿ ಏನು ಮಾಡುವುದು? ಮಾಡುವುದು ಸರಿಯಲ್ಲ. ಖಡ್ಗದಿಂದ ಈ ಕಾಡಿನಲ್ಲಿ ಕಾಡುತ್ತಿರುವಂತಹ ಕಾರಣಕ್ಕೆ ಜುತ್ತ ಬಂದರಾಗ ಜಣುತೈ ಜಣುತ ಜಣುತೈ ಜಣುತ ಜಣುತೈ 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 ಜಣುತೈಯ ತೈಯ ತೈಯ
ಏನನ್ನು ಕಂಡೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ತಮ್ಮ, ನಾನು ನಿನ್ನನ್ನು ಬಿಟ್ಟು ಮುಂದೆ ಹೋದಾಗ ಆ, ಒಂದು ಆನೆಯೊಂದು ಸಿಕ್ಕಿತು. ಅದೇ ಆನೆ, ಆ, 2 ಬಾಲದ ಆನೆ. 2 ಬಾಲದ ಆನೆ. ಅದು ಯಾವ ಆನೆ? 2 ಬಾಲದ್ದು. ಇದು ವಿಶೇಷವಾದ ಆನೆ ಅಣ್ಣ. ಏ, ಅದು ಒಂದು ಆನೆಯ ಬಾಲ, ಮತ್ತೊಂದು ಸೊಂಡಿಲು, ಓ, ಎದುರಿನದ್ದು ಸೊಂಡಿಲ. ಮತ್ತೆಂತದ್ದು? ಇರ್ಲಿ ಅಣ್ಣ, ಆ, ಅದರ ಸೊಂಡಿಲನ್ನು ಹಿಡಿದೆ, ಆ, ಬಂಡೆ ಕಲ್ಲಿಗೆ ಬಡಿದೆ, ಆ, ಮಾಂಸದ ಮುದ್ದೆ ಆ, ಹೊರಗೆ ಬಂತು. ಆ, ಅದನ್ನು ತಿಂದೆ, ಆ. ಚರ್ಮವನ್ನು ಹಾಗೆ ಇಟ್ಟೆ. ಯಾಕೆ? ಬೇಸಿಗೆಗಾಲದಲ್ಲಿ ಹಾ ಹಾ ಹಾ, ತಿನ್ನಲಾದೀತು. ಒಣಗಿಸುವುದಕ್ಕೆ. ಹೌದು ಹೌದು. ಹೌದಪ್ಪ, ನೀನು ನನ್ನ ತಮ್ಮ. ಹೌದು. ಅಣ್ಣ, ನಾನೇನು ಮಾಡಿದ ಗೊತ್ತೇ? ಏನು ಮಾಡಿದೆ? ಕಾಡು ದಾರಿಯಲ್ಲಿ ನನ್ನ ಬಿಟ್ಟು ಹೋದವ ನಾನು. ಹ, ಹೋದಂತಹ ಸಂದರ್ಭದಲ್ಲಿ ಹ, ಮೊಲಗಳ ಹಿಂಡು, ಹ. ಮೊಲಗಳು, ಒಂದೊಂದೇ ಮೊಲಗಳು, ಬಿಳಿ 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 ಬಿಳಿಯಾದ ಮೊಲಗಳು, ಅದರ ಕಾಲುಗಳನ್ನು ಹಿಡಿದೆ, ನೆಲಕ್ಕೆ ಅಪ್ಪಳಿಸಿದೆ. ಅಪ್ಪಚ್ಚಿ, 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 ಮೊಲ ಅಪ್ಪಚ್ಚಿ ಇದ್ದ. ಪಚ್ಚಿ. ಆ ಮಾಂಸವನ್ನು ತಿಂದೆ, ಹ, ರಕ್ತವನ್ನು ಗಟ 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 ಗಟನೆ ಕುಡಿದೆ, ಹ. ಮಾಂಸವನ್ನು ಅಂ ಅಂ ಅಂ. ತಮ್ಮ, ಅಣ್ಣ, ಸಾಕಾಯ್ತು ತಮ್ಮ. ಹ. ತಿಂದು 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 ಸಾಕಾದಾಗ ನಿನ್ನ ನೆನಪಾಯ್ತು ನನಗೆ. ಏನು ತಂದಿ ನನಗೆ? ಕಿವಿ ತಂದಿದ್ದೇನೆ. ಹ್ಯಾಟ್. ಕಿವಿ. ಏನು? ನನಗೆ ಆದೀತ. ಹೊಲದ ಕಿವಿ ಒಳ್ಳೆದಾಗ್ತದೆ ತಮ್ಮ. ಹೌದಾ? ನೀನು ತಿನ್ಲಿಲ್ಲ ಅಷ್ಟೇ. ಹೌದು ಹೌದು. ನಾನು ಒಂದು ತಿಂದು ನೋಡುವಾಗ ಬಲು ರುಚಿಯಾಗಿತ್ತು, ಹ, ಅದಕ್ಕೆ ತಂದಿದ್ದೇನೆ ನಿನಗೆ. ಆಯ್ತಣ್ಣ. ಆ, ಈಗ ಹೊಟ್ಟೆ ತುಂಬಿದೆ, ಹೌದು. ನಾವು ಬೇಟೆಯನ್ನು ಆಡಿದ್ದೇವೆ. ಹ, ಇಷ್ಟಕ್ಕೆ ಸಾಕಾಗ್ತದ? ಅಲ್ಲ. ಖಂಡಿತವಾಗಿ ಸಾಕಾಗುವುದಿಲ್ಲ. ನಮ್ಮ ಒಡೆಯನ ಆಸೆಯನ್ನು ಈಡೇರಿಸಬೇಕು, ಹೌದು. ಋಷಿ ಮುನಿಗಳನ್ನು ಪೀಡಿಸಬೇಕು. ಹ. ತಡ ಮಾಡುವುದಲ್ಲ. ಹಾಗೆ.